ಉತ್ತರ ಪ್ರದೇಶ ರಾಜ್ಯದ ಬಲರಾಂಪುರದಲ್ಲಿ ವಿಶೇಷ ಚೇತನ 21ರ ಹೆಣ್ಣನ್ನು ನಿರ್ಜನ ರಸ್ತೆಯಲ್ಲಿ ಬೆನ್ನಟ್ಟಿದ ದುರುಳರು ಅಪಹರಿಸಿ ಗುಂಪು ಅತ್ಯಾಚಾರ ನಡೆಸಿರುವುದು ಸಿಸಿಟಿವಿ ದೃಶ್ಯಗಳಲ್ಲಿ ಕಂಡುಬಂದಿದೆ. ಈ ದುಷ್ಟರ ಕಾರ್ಯಾಚರಣೆಯು ಆ ಹೆಣ್ಣು ಮಾವನ ಮನೆಯಿಂದ 1 ಕಿಲೋಮೀಟರ್ ದೂರದ ತನ್ನ ಮನೆಗೆ ರಾತ್ರಿ ನಡೆದು ಬರುವಾಗ ನಡೆದಿದೆ. ಬೈಕಿನಲ್ಲಿ ಬಂದ ದುಷ್ಟರು ಆಕೆಯನ್ನು ಬಲವಂತವಾಗಿ ಬೈಕಿಗೆ ಎತ್ತಿ ಹಾಕಿಕೊಂಡು ನಿರ್ಜನ ಪ್ರದೇಶದಲ್ಲಿ ಗುಂಪು ಅತ್ಯಾಚಾರ ನಡೆಸಿದ್ದಾರೆ. ಮಾವನ ಮನೆಯಿಂದ ಹೊರಟವಳು ಮನೆಗೆ ಬಾರದ್ದರಿಂದ ಮನೆಯವರು ಹುಡುಕಿದಾಗ ರಸ್ತೆ ಬದಿಯ ಪೊದೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ಕೂಡಲೇ ಪೊಲೀಸರಿಗೆ ದೂರು ಹೋಯಿತು. ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾದರು. ಹೆಣ್ಣನ್ನು ಬೆನ್ನಟ್ಟುವ ದೃಶ್ಯ ಸಿಸಿಟಿವಿಯಲ್ಲಿ ಕಂಡಿತು. ಕೂಡಲೇ ಪೊಲೀಸರು ಬೆನ್ನಟ್ಟಿ ಅಂಕುರ್ ವರ್ಮಾ ಮತ್ತು ಹರ್ಷಿತ್ ಪಾಂಡೆ ಎಂಬ ಇಬ್ಬರನ್ನು ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಇನ್ನಿಬ್ಬರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗುಂಡು ಬಾಬಾ ಅಂದ್ ಕೈದಲ್ಲಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ